ಆದರೆ ದೂರು ನೀಡಿದ ದಿನದಿಂದ ಎಲ್ಲ ಸಿಬ್ಬಂದಿಗಳು ಪಲಾಯನ ಮಾಡಿದ್ದು ಪೊಲೀಸರ ಕೈಯಿಂದ ತಪ್ಪಿಸಿಕೊಂಡಿದ್ದಾರೆ. ದೂರು ನೀಡಿ 1 ತಿಂಗಳು ಕಳೆದರೂ ಇನ್ನೂ ಆರೋಪಿಗಳು ಯಾರೂ ಸಿಕ್ಕಿಲ್ಲ ಅನ್ನೋದು ಈಗ ಕಂಪನಿ ಅಧಿಕಾರಿಗಳ ನಿದ್ದೆ ಕೆಡಿಸಿದೆ. ಕಳೆದ ತಿಂಗಳು ನಮಗೆ ಇದನ್ನು ಮೈಗ್ರೇಟ್ ಮಾಡಲಿಕ್ಕೆ ಬೇರೆ ಏಜೆನ್ಸಿಗೆ ಟ್ರಾನ್ಸಿಟ್ ಮಾಡಲಿಕ್ಕೆ ಆದೇಶ ಬಂದಾಗ ನಾವೊಂದು ಟ್ರಾನ್ಸಿಟ್ ಮಾಡಲಿಕ್ಕೆ ಬಂದು ಅದರಲ್ಲಿ 29 ATMs ಇವರು ಟ್ರಾನ್ಸಿಟ್ ಆಲ್ರೆಡಿ ಮಾಡಿದರು. ಇನ್ನು 19 ATMs ಮಾಡಬೇಕಾಗಿತ್ತು. 19 ATMs ಮಾಡಲಿಕ್ಕೆ ಇವರು ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಸಪೋರ್ಟ್ ಇನ್ ದ ಸೆನ್ಸ್ ಈ ಕಸ್ಟೋಡಿಯನ್ಸ್ ಇಲ್ಲ, ಯಾರು ಫೋನಲ್ಲಿ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಬರ್ತಾ ಇಲ್ಲ, ಈ ರೀತಿ ಹೇಳಿದ್ರಿಂದ ನಾವು ಮುಂಬೈಯಿಂದನೂ ಕೂಡ ಟೀಮ್ ಬಂದರು. ನಾನು ಬೆಂಗಳೂರಿಂದ ಬಂದೆ. ಅಸಲಿಗೆ ಮ್ಯಾನೇಜರ್ ಆಗಿರೋ ಪ್ರದೀಪ್ನನ್ನು ಕರೆದುಕೊಂಡು ಮಂಗಳೂರಿನ ಪಾಂಡೇಶ್ವರ ಠಾಣೆಯಲ್ಲಿ ಕಂಪನಿಯವರು ದೂರು ದಾಖಲಿಸಿದ್ರು. ದೂರು ದಾಖಲಿಸಿದಾಗಲೇ ಮ್ಯಾನೇಜರ್ ಪ್ರದೀಪ್ ಜೊತೆಯಲ್ಲೇ ಇದ್ರೂ ಪಾಂಡೇಶ್ವರ ಠಾಣಾಧಿಕಾರಿಗಳು ಕೇಸು ದಾಖಲಿಸಿಕೊಳ್ಳದೆ ಆತನ ವಿಚಾರಣೆಯನ್ನು ಮಾಡದೆ ಹೊರಗಡೆ ಮಾತುಕತೆಯಲ್ಲೇ ಮುಗಿಸಿ ಬನ್ನಿ ಅಂತ ಕಳಿಸಿದ್ರು. ಆದರೆ ಆ ಮಾತುಕತೆ ವೇಳೆಯಲ್ಲಿ ಕಂಪನಿಯವರು ಪ್ರದೀಪ್ನ ಎಲ್ಲ ಹೇಳಿಕೆಗಳನ್ನು ಮೊಬೈಲ್ ಮೂಲಕ ದಾಖಲಿಸಿಕೊಂಡಿದ್ರು. ಬಂದ ನಂತರ ಪ್ರತಿಯೊಂದು ATMಲ್ಲಿ ಅವ್ರನ್ನ ಕರೆದುಕೊಂಡು ಹೋಗಿ ಅವ್ರು ಯಾರು ಸಪೋರ್ಟ್ ಮಾಡ್ತಾ ಇರಲಿಲ್ಲ ಅವ್ರಿಗೆ ಪೊಲೀಸ್ ಠಾಣೆಯಲ್ಲಿ ಹೋಗಿ ಹೇಳಿದ್ರು, ಈಗ ಕೋಆಪ್ರೇಟ್ ಮಾಡ್ತಾ ಇಲ್ಲ ಮೈಗ್ರೇಟ್ ಮಾಡಲಿಕ್ಕೆ ಅಂತ. ಪೊಲೀಸ್ನವರು ಅವರಿಗೆ ಫೋನ್ ಮಾಡಿ ಹೇಳಿದ ನಂತರ ಅವರು ಬಂದರು, ಎಲ್ಲ ಕಸ್ಟೋಡಿಯನ್ಸ್ ಏನಿದ್ರು ಬಂದರು, ಎಲ್ಲ ಕಡೆ ಹೋಗಿ ಒಂದೊಂದು ATMಲ್ಲಿ ಕೂಡ ನಾವು ಆಡಿಟ್ ಮಾಡ್ತಾ ಹೋದಾಗ ಎಲ್ಲೆಲ್ಲಿ ಎಷ್ಟೆಷ್ಟು ಶಾರ್ಟೇಜ್ ಇದೆ ಅಂತ ಆವಾಗ ನಮಗೆ ಗೊತ್ತಾಯಿತು. ಟೋಟಲ್ ನಮಗೆ 4,13,00,000 ಶಾರ್ಟೇಜ್ ಕಂಡು ಬಂತು. ಹರೀಶ್ ಅನ್ನೋ ಯುವಕ ಮಂಗಳೂರಿನ ಬಜಲ್ ಅನ್ನೋ ಪ್ರದೇಶದಿಂದ ಬಡ ಕುಟುಂಬದಿಂದ ಬಂದವನಾಗಿದ್ರು. ಕಳೆದ 2 ವರ್ಷಗಳಲ್ಲಿ ಆತ 65 ಲಕ್ಷದ ಫ್ಲಾಟ್, 30 ಲಕ್ಷದ ಮನೆ ಹಾಗೂ ಕಾರು, ಬೈಕ್ ಖರೀದಿ ಮಾಡಿರೋದಾಗಿ ಉಳಿದ ಸಿಬ್ಬಂದಿಗಳು ಹೇಳಿಕೆ ನೀಡಿದ್ರು. ಆದರೆ ಹಣ ದುರುಪಯೋಗ ಯಾರು ಮಾಡಿದ್ದಾರೆ ಅನ್ನೋ ಸ್ಪಷ್ಟತೆ ಇಲ್ಲದ ಕ್ಯಾಶ್ಟೆಕ್ ಕಂಪನಿಯವರು ಎಲ್ಲ 19 ಸಿಬ್ಬಂದಿಗಳ ಮೇಲೂ ಪೊಲೀಸರಿಗೆ ದೂರು ನೀಡಿದ್ದಾರೆ. ಯಾಕಂದ್ರೆ ಹೆಚ್ಚಿನ ಎಲ್ಲ ಸಿಬ್ಬಂದಿಗಳು ತಮಗಿರೋ ಸಂಬಳಕ್ಕೂ ಮಿಗಿಲಾದ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ ಅನ್ನೋದನ್ನ ಇವರ ಆಂತರಿಕ ತನಿಖೆಯಿಂದ ಕಂಡುಕೊಂಡಿದ್ದಾರೆ. ಆದರೆ ನಿಜವಾದ ಕಳ್ಳ ಯಾರು ಅನ್ನೋದನ್ನ ಹುಡುಕಬೇಕಾದ ಪೊಲೀಸರು ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ. ಈ ಬಗ್ಗೆ ತನಿಖೆ ಎಲ್ಲಿಯವರೆಗೆ ಬಂದಿದೆ ಅಂತ ನಗರ ಪೊಲೀಸ್ ಆಯುಕ್ತರನ್ನು ಕೇಳಿದ್ರೆ ಅವರು ಉತ್ತರ ನೀಡದೆ ನುಣುಚಿಕೊಳ್ಳುತ್ತಿದ್ದಾರೆ. ಹಾಗಂತ ಅವರು ಅಧಿಕೃತವಾಗಿ ಹೇಳೋದು ಇಷ್ಟೇ, ಇದೊಂದು ದೊಡ್ಡ ಪ್ರಕರಣ ಅಲ್ಲ ಅಂತಿರೋ ನಗರ ಪೊಲೀಸ್ ಆಯುಕ್ತರು ಇದಕ್ಕೆ ಬ್ಯಾಂಕ್ ಅಧಿಕಾರಿಗಳ ಬೇಜವಾಬ್ದಾರಿ ಹಾಗೂ ಏಜೆನ್ಸಿಯ ನಿರ್ಲಕ್ಷ್ಯತೆ ಕಾರಣ ಅಂತಿದ್ದಾರೆ. ಎಲ್ಲ ಆರೋಪಿಗಳು ತಲೆಮರೆಸಿಕೊಂಡ ಬಳಿಕ ನಮ್ಮ ಬಳಿ ಬಂದು ದೂರು ನೀಡಿದ್ದಾರೆ. ಹಾಗಾಗಿ ಅಷ್ಟು ಬೇಗ ಅವರನ್ನು ಹಿಡಿಯೋದು ಕಷ್ಟ ಮತ್ತು ಅದಕ್ಕೂ ಮೊದಲು ಸತ್ಯ ಏನು ಅಂತ ಹೇಳುವುದು ಕಷ್ಟ ಅಂತಿದ್ದಾರೆ. ಅಲ್ಲ, ಕೇಸ್ನಲ್ಲಿ ಯಾವುದೇ ರೀತಿಯ ವಿಳಂಬ ಆಗಿರುವುದಿಲ್ಲ. ಪ್ರಕರಣ ದಾಖಲಾಗಿ ಅದರಲ್ಲಿ ಯಾರು ಆರೋಪಿತರಿದ್ದಾರೆ ಅವರು ತಲೆಮರೆಸಿಕೊಂಡ ನಂತರ ಈ ಪ್ರಕರಣ ದಾಖಲಾಗಿರುತ್ತದೆ. ಪ್ರಕರಣವನ್ನು ನಮ್ಮ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗನೆ ಅದರಲ್ಲಿ ಯಾರು ಆರೋಪಿಗಳಿದ್ದಾರೆ ಅವರನ್ನು ಪತ್ತೆ ಮಾಡ್ತಾರೆ. ಪ್ರಕರಣ ಸದ್ಯದಲ್ಲಿ ತನಿಖೆಯಲ್ಲಿದೆ. ಒಟ್ಟಾರೆ ನಾನು ಹೇಳುವಂಥದ್ದು, ಪ್ರಕರಣ ದಾಖಲಾಗುವ ಸಂದರ್ಭದಲ್ಲೇ ಅದರಲ್ಲಿ ಯಾರ್ಯಾರು ಆರೋಪಿಗಳು ಅಂತ ಇದ್ದರು ಅವರು ಎಲ್ಲರೂ ಸಹ ತಲೆಮರೆಸಿಕೊಂಡಿದ್ದಾರೆ. ಅವರು ತಲೆಮರೆಸಿಕೊಂಡ ನಂತರ ಪ್ರಕರಣ ನಮ್ಮಲ್ಲಿ ದಾಖಲಾಗಿರುವಂಥದ್ದು. ಹಾಗಾಗಿ ಆ ಪ್ರಕರಣದ ಬಗ್ಗೆ ಈಗ ತನಿಖೆ ನಡೀತಾ ಇದೆ. ಆರೋಪಿಗಳನ್ನು ಆದಷ್ಟು ಬೇಗನೆ ಪತ್ತೆ ಮಾಡ್ತೀವಿ. ಈಗ 1 ತಿಂಗಳು ಅಷ್ಟೇ ಆಗಿದೆಯಲ್ಲ, ಅವರು ಎಲ್ಲ ನಾಪತ್ತೆ ಆದ ನಂತರ ಪ್ರಕರಣ ದಾಖಲಾದಾಗ ನಮಗೂ ಸಹ ಸ್ವಲ್ಪ ಸಮಯ ಬೇಕಾಗ್ತದೆ. ಆದರೆ ಕ್ಯಾಶ್ಟೆಕ್ ಏಜೆನ್ಸಿಯ ಮಂಗಳೂರು ಮ್ಯಾನೇಜರ್ ಪ್ರದೀಪ್ ಹಾಗೂ ಏಜೆನ್ಸಿಯವರು ಜತೆಯಾಗಿ ಪಾಂಡೇಶ್ವರ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ದಿನಕರ್ ಶೆಟ್ಟಿಯವರ ಜತೆಯಲ್ಲಿ ಮಾತುಕತೆ ನಡೆಸಿರೋದನ್ನ ಸ್ವತಃ ಏಜೆನ್ಸಿಯವರೇ ಮೊಬೈಲ್ನಲ್ಲಿ ಚಿತ್ರಿಸಿಕೊಂಡಿದ್ದಾರೆ. ದೂರು ನೀಡಲು ಹೋದಾಗ ಅದನ್ನು ಸ್ವೀಕರಿಸದೆ ಮಾತುಕತೆಯಲ್ಲೇ ಮುಗಿಸಿ ಅಂತ ಠಾಣಾಧಿಕಾರಿಗಳೇ ತಿಳಿಸಿದ ಕಾರಣ ಈ ಎಡವಟ್ಟು ನಡೆದಿದೆ ಅನ್ನೋದು ನಗರ ಪೊಲೀಸ್ ಆಯುಕ್ತರಿಗೂ ಗೊತ್ತಿಲ್ಲ. ಹಾಗಂತ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಮಂಗಳೂರಿನ ರೀಜನಲ್ ಮ್ಯಾನೇಜರ್ ವೆಂಕಟ್ ಅವರನ್ನ ಸಂಪರ್ಕಿಸಿ ಸರ್ ಸತ್ಯ ಏನು ಅಂತ ಕೇಳಲು ಹೋದ್ರೆ ಚೇಂಬರ್ ಒಳಗಡೆನೆ ಬಿಟ್ಟುಕೊಳ್ಳೋದಿಲ್ಲ. ಇನ್ನು ದೂರವಾಣಿ ಮೂಲಕ ಅವರನ್ನು ಸಂಪರ್ಕಿಸಿ ಕೇಳಿದ್ರೆ ಪಾಪ 4 ಕೋಟಿ ಹೋಗಿರೋ ವಿಚಾರ ಅವರಿಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ.
नहीं, हम लोग यही सपोर्ट चाहते हैं मतलब यहाँ के गवर्नमेंट और मतलब पुलिस से कि ये जो एक्यूज लास्ट 1 मंथ से हम लोग नहीं है, तो उनको जल्द से जल्द पकड़ के हमारा रिकवरी जो है, क्योंकि अमाउंट को ज़्यादा बढ़ा है, 4 करोड़ के ऊपर है, तो हमारा रिकवरी जो है वो हमको चाहिए. ಇನ್ನು ಆರೋಪಿಗಳಲ್ಲಿ ಒಬ್ಬನಾಗಿರೋ ಹರೀಶ್ ಪೂಜಾರಿಯ ಬಜಾಲ್ ಮನೆಗೆ ಹೋದ್ರೆ ಅಲ್ಲಿ ಆತನ ತಾಯಿಯನ್ನ ಹೊರತುಪಡಿಸಿದ್ರೆ ಬೇರೆ ಯಾರೂ ಇಲ್ಲ. ತಿಂಗಳಿಗೆ 8,000 ಪಡಿತಾ ಇದ್ದ ಹರೀಶ್ ಪೂಜಾರಿ ಮತ್ತು ವೆಲ್ಡಿಂಗ್ ಕೆಲಸ ಮಾಡಿ ತಿಂಗಳಿಗೆ 10,000 ಸಂಪಾದಿಸುವ ಹರೀಶ್ನ ಅಣ್ಣ. ಆದರೆ ಅವರು ವಾಸವಾಗಿರುವ ಮನೆ ಮಾತ್ರ ಬರೋಬ್ಬರಿ 35 ಲಕ್ಷಕ್ಕೂ ಮಿಕ್ಕಿ ಬೆಲೆ ಬಾಳುತ್ತೆ. ಹಾಗಾಗಿ ಅವರ ತಾಯಿಯಲ್ಲೇ ಪ್ರಶ್ನೆ ಮಾಡಿದ್ರೆ ತಮ್ಮ ಹಳೆಯ 4 ಸೆಂಟ್ ಜಮೀನು ಮಾರಿ ಇಲ್ಲೊಂದು ಜಾಗ ಖರೀದಿ ಮಾಡಿದ್ದೇವೆ, ಮನೆ ಕಟ್ಟಲು ಮಕ್ಕಳು 5 ಲಕ್ಷ ಸಾಲ ಪಡೆದಿದ್ದಾರೆ ಅಂತಾರೆ. ಪಾಪ ಆ ತಾಯಿಗೂ ತನ್ನ ಮಗ ಹೇಗೆ ಸಂಪಾದನೆ ಮಾಡಿದ್ದಾನೆ, ಎಷ್ಟು ಸಂಪಾದನೆ ಮಾಡಿದ್ದಾನೆ, ಎಲ್ಲಿ ಕೆಲಸ ಮಾಡ್ತಾನೆ ಇದ್ಯಾವುದೂ ಗೊತ್ತಿಲ್ಲ. ಆದರೆ 3 ದಿನಗಳ ಹಿಂದೆ ಮನೆಗೆ ಬಂದು ಹೋಗಿದ್ದಾನೆ, ಮಂಗಳೂರಲ್ಲೇ ಇದ್ದಾನೆ, ಆಗಾಗ ಮೊಬೈಲ್ನಲ್ಲಿ ಫೋನ್ ಮಾಡ್ತಾನೆ ಅಂತಾರೆ. ಹಾಗಾದ್ರೆ ಪೊಲೀಸರು ಯಾಕೆ ಮೊಬೈಲ್ ಟ್ರೇಸ್ ಮಾಡಿ ಆರೋಪಿಯನ್ನ ಹಿಡಿಯುವ ಪ್ರಯತ್ನ ಮಾಡ್ತಿಲ್ಲ ಅನ್ನೋದು ಪ್ರಶ್ನೆಯಾಗುತ್ತೆ. ಆದರೆ ಇದಕ್ಕೆ ಕಾರಣ ಪೊಲೀಸರಿಗೆ ಈ ಕೇಸ್ ಅಷ್ಟೊಂದು ಗಂಭೀರ ಅಂತ ಅನಿಸುತ್ತಿಲ್ಲ. ಸ್ವತಃ ಪೊಲೀಸ್ ಆಯುಕ್ತರೇ ಹೇಳುವಂತೆ ಏಜೆನ್ಸಿಯವರು ದೂರು ನೀಡಿರೋದು ಕೇವಲ ಥೆಫ್ಟ್, ಇನ್ಶೂರೆನ್ಸ್ ಕ್ಲೈಮ್ ಮಾಡಿಕೊಳ್ಳುವುದಕ್ಕೆ ಅಂತ. ಹೀಗಾಗಿ ಆಯುಕ್ತರು ಈ 4 ಕೋಟಿ ವಂಚನೆ ಪ್ರಕರಣವನ್ನು ಬಹಳ ಸಿಂಪಲ್ ಆಗಿ ನೋಡ್ತಾ ಇದ್ದಾರೆ ಅಂತಾನೂ ಅನಿಸುತ್ತೆ. ಅಲ್ಲಿ 20 ಲಕ್ಷ ಅಷ್ಟೇ ಕಸ್ಟಮರ್ ಡ್ರಾ ಮಾಡಿರ್ತಾರೆ. ಇವನು ಟ್ಯಾಲಿ ಮಾಡಬೇಕು, 25 ಲಕ್ಷ ನಾನು ಕೊಟ್ಟಿದ್ದೀನಿ, ಬಟ್ ಕಸ್ಟಮರ್ 20 ಲಕ್ಷ ಮಾತ್ರ ತೆಗೆದಿದ್ದಾನೆ. ಈಗ 5 ಲಕ್ಷ ಎಲ್ಲಿ ಅಂತ ಆವಾಗ ಕೇಳಿದ್ರೆ 5 ಲಕ್ಷದಲ್ಲಿ ಮುಗೀತಿತ್ತು, ಆವಾಗಲೇ ಅವ್ನು ಸಿಗ್ತಿದ್ದ, ಮುಗಿದೋಗ್ಬಿಡ್ತಿತ್ತು. ಬಟ್ ವಾಟ್ ಹ್ಯಾಸ್ ಹ್ಯಾಪನ್ಡ್ ಇಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇವನು ಹಾಕ್ತಾನೆ ಹೋಗಿದ್ದಾನೆ, 5 ಲಕ್ಷ ಕಿಸೆಯಲ್ಲಿ ಹೋಗ್ತಾ ಇದೆ. ದಿಸ್ ಹ್ಯಾಸ್ ಹ್ಯಾಪನ್ಡ್ ಓವರ್ ಇಯರ್ಸ್. ಎಸ್ಬಿಐಗೆ ಈಗ 4,13,50,500 ರೂಪಾಯಿ ನಷ್ಟ ಉಂಟಾಗಿದ್ರೂ ಅವರು ಸುಮ್ಮನಿದ್ದಾರೆ. ಯಾಕಂದ್ರೆ ಇದು ಬ್ಯಾಂಕ್ ಅಧಿಕಾರಿಗಳ ಹಣವೂ ಅಲ್ಲ, ಬ್ಯಾಂಕ್ನಲ್ಲಿ ಠೇವಣಿದಾರರಿಗೆ ಮಾತ್ರ ಸೇರಿದ ಹಣವೂ ಅಲ್ಲ. ತಮ್ಮ ಎಟಿಎಂ ಕೇಂದ್ರಗಳಲ್ಲಿ ವಹಿವಾಟು ನಡೆಸುವುದಕ್ಕೆ ನೀಡಿದ ಹಣವಾದ್ರೂ ಅದರಲ್ಲಿ ಬೇರೆ ಬೇರೆ ಬ್ಯಾಂಕ್ನ ಖಾತೆ ಹೊಂದಿರುವವರು ಹಣ ಡ್ರಾ ಮಾಡಿದ್ದಾರೆ. ಹಣವನ್ನ ಎಟಿಎಂಗಳಿಗೆ ತುಂಬಿಸೋ ಏಜೆನ್ಸಿಗಳು ಕೂಡ ಹಣ ಸಾಗಾಟ ಮಾಡುವಾಗ ಏನಾದ್ರೂ ಎಡವಟ್ಟು ಆದ್ರೆ ಅನ್ನೋ ಕಾರಣಕ್ಕೆ ವಾಹನಕ್ಕೆ ಫೈರ್ ಇನ್ಶೂರೆನ್ಸ್ ನಿಂದ ಹಿಡಿದು ಹೇಗೆಲ್ಲ ಕ್ಲೈಮ್ ಮಾಡಬಹುದಾದ ಇನ್ಶೂರೆನ್ಸ್ ಇದೆಯೋ ಅದೆಲ್ಲವನ್ನೂ ಮಾಡಿಸಿಕೊಂಡಿರುತ್ತೆ. ಯಾಕೆಂದ್ರೆ ಏನೇ ಹೆಚ್ಚು ಕಮ್ಮಿ ಆದ್ರೂ ಹಣ ವಾಪಸ್ಸು ಕೊಡಬೇಕಾಗಿರುವುದು ಏಜೆನ್ಸಿಯ ಜವಾಬ್ದಾರಿ. ಇರ್ಬೋದು, ನಾವು ಅನ್ಲೆಸ್ ವಿ ಕ್ಯಾಚ್ ಹೋಲ್ಡ್ ಆಫ್ ದಟ್ ಪರ್ಸನ್ ಇಟ್ ವಿಲ್ ನಾಟ್ ಕಮ್ ಟು. ಅದನ್ನು ನಾವು ಮಾಡ್ತಾ ಇದ್ವಿ. ಇಟ್ ವಿಲ್ ಟೇಕ್ ಟೈಮ್. 1 ತಿಂಗಳು ಇದರಲ್ಲಿ ಅವನು ಎಲ್ಲ ಮಾಡಿ ಇವರೆಲ್ಲ ಕೊನೆಗೆ ಎಲ್ಲ ಇಬ್ಬರು ಒಳಗಡೆನೆ ಏನೇನೋ ಮಾಡಿಕೊಂಡು ನಮಗೆ ಬಂದಾಗ ಇದು ಹಳೆ ಸುದ್ದಿ ಎಲ್ಲಿ ಬ್ಯಾಂಕಲ್ಲಿ ಮತ್ತು ಇದರಲ್ಲಿ ಎಲ್ರಿಗೂ ಗೊತ್ತಾಗಿದೆ. ಆಯಿತು ಪೊಲೀಸ್ ಹತ್ರ ಹೋಗ್ತಾರೆ ಅಂತ. ಯಾವಾಗ ಗೊತ್ತಾಗಿದೆ? ಆಡಿಟ್ ಆಗಿದೆ. ಆಡಿಟ್ ಆದ ನಂತರ ಅಬ್ಜೆಕ್ಷನ್ ಆಗಿದೆ. ಅಬ್ಜೆಕ್ಷನ್ ಆಗಿ ಇವನಿಗೆ ಕೇಳ್ತಾರೆ ಏನು ನೀನು ಮಾಡಿದ್ಯಾ ಅಂತ. ಎಲ್ಲ ಮಾಡಿ ಎಲ್ಲ ಆದ ನಂತರ ದೆನ್ ಇವರು ಕೊನೆಗೆ ಒಂದಿನ ಓಡಿ ಬರ್ತಾರೆ, ಇಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರು. ಕಂಪ್ಲೇಂಟ್ ಮೋರ್ ಫಾರ್ ಅವನಿಗೆ ಇನ್ಶೂರೆನ್ಸ್ ಸಿಗಬೇಕು ಅನ್ನೋ ಉದ್ದೇಶದಿಂದ ಅವನು ಬಂದಿದ್ದಾನೆ. ಆದ್ರೆ ಇಲ್ಲಿರೋ ವಿಷಯ ಅಂದ್ರೆ ತಮ್ಮ ಅಕೌಂಟ್ನಿಂದ ಯಾವ ಅಕೌಂಟ್ನಲ್ಲಿ ಯಾವಾಗ ಎಷ್ಟು ಗಂಟೆಗೆ ಯಾವ ಬ್ಯಾಂಕ್ ಖಾತೆದಾರ ಡ್ರಾ ಮಾಡಿದ್ದಾನೆ, ಯಾವ ಎಟಿಎಂ ಕೇಂದ್ರದಿಂದ ಡ್ರಾ ಮಾಡಲಾಗಿದೆ, ಹೀಗೆ ಎಲ್ಲ ಡೀಟೇಲ್ ಪಡೆಯುವ ಬ್ಯಾಂಕ್ಗಳಿಗೆ ತಾವು ತಮ್ಮ ಎಟಿಎಂಗೆ ಹಾಕಲು ಕಳುಹಿಸಿದ ಹಣ ಸರಿಯಾಗಿ ಜಮೆಯಾಗಿದೆಯಾ ಇಲ್ಲವಾ ಅನ್ನೋದು ಗೊತ್ತಾಗುವುದಿಲ್ಲ. ಯಾಕೆ ಇದೇ ಇಲ್ಲಿ ಇಷ್ಟೆಲ್ಲ ಅವ್ಯವಹಾರಕ್ಕೆ ಕಾರಣವಾಗಿದ್ದು ಅನ್ನೋದೇ ಬೇರೆ ವಿಧಿ ಇಲ್ಲ. ಯಾಕೆಂದ್ರೆ ಎಲ್ಲ ವಿಚಾರಗಳನ್ನು ರವಾನಿಸುವಂತೆ ಎಟಿಎಂ ಬಾಕ್ಸ್ಗಳನ್ನು ನಿರ್ಮಿಸಲಾಗಿದೆಯಾದರೂ ಅದರಲ್ಲಿ ಹಣ ತೆಗೆದುಕೊಂಡು ಹೋದ ವ್ಯಕ್ತಿ ಎಷ್ಟು ಹಣ ಹಾಕಿದ್ದಾನೆ ಅನ್ನೋದು ಮಾತ್ರ ಗೊತ್ತಾಗುವುದಿಲ್ಲ. ಇದನ್ನೇ ಬಂಡವಾಳವಾಗಿರಿಸಿಕೊಂಡು ಕ್ಯಾಶ್ಟೆಕ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಸಿಬ್ಬಂದಿಗಳು 4 ಕೋಟಿಗೂ ಅಧಿಕ ಹಣವನ್ನು ಕೊಳ್ಳೆ ಹೊಡೆದು ಪರಾರಿಯಾಗಿದ್ದಾರೆ. ಇದು ಈಗ ಬೆಳಕಿಗೆ ಬಂದಿರೋ ಪ್ರಕರಣ. ಇನ್ನು ಅದೆಷ್ಟು ಬ್ಯಾಂಕ್ಗಳ ಎಟಿಎಂಗಳ ಏಜೆನ್ಸಿ ಪಡೆದಿರೋ ಕಂಪನಿ ಸಿಬ್ಬಂದಿಗಳು ಇನ್ನೆಷ್ಟು ಹಣ ನುಂಗಿದ್ದಾರೋ ದೇವರೇ ಬಲ್ಲ.